ಮಧುಗಿರಿಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರ ಐಟಿಐ ಕಾಲೇಜಿನಲ್ಲಿ ವಿಶ್ವೇಶ್ವರಯ್ಯ ಜನ್ಮದಿನದ ಅಂಗವಾಗಿ ಇಂಜಿನಿಯರ್ಸ್ ದಿನಾಚರಣೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ನೂತನವಾಗಿ ಲೋಕಾರ್ಪಣೆಗೊಂಡಿದ್ದ ಆಟೋಮೆಟಿಕ್ ರೋಬೋ ವೆಲ್ಡಿಂಗ್ ಆರ್ಮ್ ಅನ್ನು ಮಾಜಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ವೀಕ್ಷಿಸಿದರು. ಬಳಿಕ ಮಾತನಾಡಿದ ಅವರು, ಐಟಿಐ ಕಾಲೇಜು ಯಾವ ಇಂಜಿನಿಯರ್ ಕಾಲೇಜಿಗೂ ಕಮ್ಮಿ ಇಲ್ಲ. ಪೇಂಟಿಂಗ್, ಸ್ಟಿಕ್ಕರ್, ಎಲೆಕ್ಟ್ರಿಕ್, ಆಟೋಮೋಟಿವ್ಸ್, ಸಿಎಂಸಿ, ಲೇತ್ ಮಿಷಿನ್ ಹಾಗೂ ರೋಬೋಟಿಕ್ ವೆಲ್ಡಿಂಗ್ ಉಪಕರಣಗಳು ಒಂದೇ ಸೂರಿನಡಿ ರಾಜ್ಯದ ಯಾವ ಐಟಿಐ ಕಾಲೇಜಿನಲ್ಲಿಯೂ ಸಹ ಕಾಣಸಿಗುವುದಿಲ್ಲ. ನಮ್ಮ ತುಮಕೂರು ಇನ್ನು ಮುಂದಿನ ದಿನಗಳಲ್ಲಿ ಮುಖ್ಯ ಇಂಡಸ್ಟ್ರಿಯಲ್ ಹಬ್ ಆಗಿ ಪರಿಣಿತಗೊಳ್ಳಲಿದೆ. ಟಾಟಾ ಎಕ್ವಿಪ್ಮೆಂಟ್ಸ್ಗಳು ಆ ಕಂಪನಿಯಿಂದ 150 ಐಟಿಐ ಕಾಲೇಜುಗಳಿಗೆ ಏನೋ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ, ಜಾಯಿಂಟ್ ವೆಂಚರ್ ಮಾಡಿದ್ದಾರೆ. ಅದನ್ನೆಲ್ಲದನ್ನು ನೋಡೋದಕ್ಕೆ ನಾವು ಪ್ರಪಂಚದಲ್ಲಿ ನಾವು ಕೊರಿಯಾಗೆ ಹೋಗೋದು ಬೇಕಾಗಿಲ್ಲ, ಜಪಾನ್ ಹೋಗೋದು ಬೇಕಾಗಿಲ್ಲ, ಜರ್ಮನಿ ಹೋಗೋದು ಬೇಕಾಗಿಲ್ಲ. ಮಧುಗಿರಿ ಕೊರಟಗೆರೆಯಲ್ಲೇ ನಾವು ಈ ಲೇಟೆಸ್ಟ್ ಟೆಕ್ನಾಲಜಿನ, ಈ ತಂತ್ರಜ್ಞಾನನ ನಾವು ಇಲ್ಲೇ ನೋಡ್ತಾ ಇದ್ದೀವಿ. ಕೆಲಸ ಹುಡುಕಲು ಬೆಂಗಳೂರಿಗೆ ಹೋಗಬೇಕಿಲ್ಲ, ಕಂಪನಿಗಳೇ ನಿಮ್ಮ ಬಳಿಗೆ ಬರುವ ಕಾಲ ದೂರವಿಲ್ಲ ಎಂದು ಹೇಳಿದರು. ಪೀನ್ಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಸುಮಾರು 10 ವರ್ಷಗಳ ಹಿಂದೆ ಐಟಿಐ ಕಾಲೇಜು ಎಂದರೆ ಎಲ್ಲರಿಗೂ ಬೇಡವಾಗಿತ್ತು. ಆದರೆ ಈಗ ಉದ್ಯೋಗ ಕ್ಷೇತ್ರದಲ್ಲಿ ಗ್ರಾಮೀಣ ಹುಡುಗರೆ ಮೇಲುಗೈ ಸಾಧಿಸುತ್ತಿದ್ದಾರೆ. ಈಗ ದೊಡ್ಡ ದೊಡ್ಡ ಕಂಪನಿಗಳು ಎಂಒಯುಗೆ ಮಧುಗಿರಿ ಸರ್ಕಾರಿ ತರಬೇತಿ ಕೇಂದ್ರ ಒಪ್ಪಂದದ ಸಹಿ ಹಾಕಲು ಯತ್ನಿಸುತ್ತಿದೆ. ಆಗ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೂ ಅತ್ಯುನ್ನತ ಕೆಲಸ ಕಾಯಂ ಆಗುವುದು ಎಂದು ಹೇಳಿದರು. ವರದಿ ಆಬಿದ್, ಮಧುಗಿರಿ. ಹಿಂದಿನ ಅಧ್ಯಕ್ಷ ಅವರು ನಮ್ಮ ಮಧುಗಿರಿಯವರಲ್ಲಿ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ನಿಮ್ಗಳಿಗೆ ಅಪ್ರೆಂಟಿಸ್ ಟ್ರೈನಿಂಗಿಗಾಗಲಿ, ಮುಂದೆ ಒಳ್ಳೊಳ್ಳೆ ಅವಕಾಶಗಳು, ಉದ್ಯೋಗದ ಅವಕಾಶಗಳ ಬಗ್ಗೆ ಅವರು 16,000 ಕೈಗಾರಿಕೆಗಳಿಗೆ ಅಧ್ಯಕ್ಷರಾಗಿದ್ದಾರೆ. ಗ್ರಾಮೀಣ ಭಾಗದಿಂದ ಹೋಗಿ ಅಲ್ಲಿ 16,000 ಕಂಪನಿಗಳಿಗೆ ಮುಖ್ಯಸ್ಥರಾಗಬೇಕು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ದೊಡ್ಡದಾದಂತ ಸಾಧನೆ, ಅಚೀವ್ಮೆಂಟ್. ಅವರು ನಮ್ಮೊಂದಿಗಿದ್ದಾರೆ. ಹಾಗೇನೆ ಜಿಲ್ಲಾ ಎಂಪ್ಲಾಯ್ಮೆಂಟ್ ಆಫೀಸರ್ಸ್ ನಮ್ಮೊಂದಿಗೆ ಇವತ್ತಿಲ್ಲಿ ತಿಪ್ಪೇಸ್ವಾಮಿ ಅವರು, ಹಾಗೇನೆ ಲಾಲು ಪ್ರಸಾದ್, ತಿಪ್ಪೇಸ್ವಾಮಿ ಹಾಗೂ ಲಾಲು ಪ್ರಸಾದ್ ಎಂಪ್ಲಾಯ್ಮೆಂಟ್ ಆಫೀಸರ್ಸ್ ತುಮಕೂರು ಜಿಲ್ಲೆಗೆ ಅವುಗಳಿಗೆ ಬಂದಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರೆ ಗೊತ್ತಾ? ಇವತ್ತು ಪ್ರತಿ ಯಾವಾಗ ನೋಡಿದ್ರು ನಾವು ಗಮನಿಸ್ತಾ ಇದ್ದೀವಿ, ಬರೀ ತುಮಕೂರಲ್ಲೇನೆ ಅವರು ಉದ್ಯೋಗ ಮೇಳಗಳು ಮಾಡ್ತಾ ಇದ್ರು. ಕಂಪನಿಗಳನ್ನ ಬರೀ ತುಮಕೂರು ಜಿಲ್ಲೆಗೆ, ನಗರ ಪ್ರದೇಶಕ್ಕೆ ಸೀಮಿತ ಮಾಡಿದ್ರು. ಇಲ್ಲ ದಾಬಸ್ಪೇಟೆ, ಅಂತರಸ್ಥಳ್ಳಿ, ಹೊಸನ್ ನರಸಾಪುರ, ಹಿರೇಹಳ್ಳಿ, ಪೀಣ್ಯ, ಹೊಸೂರು ಕೈಗಾರಿಕಾ ಪ್ರದೇಶ, ಬೆಂಗಳೂರು ಈ ಭಾಗದಲ್ಲಿ ಹೆಚ್ಚಿಗೆ ಫೋಕಸ್ ಮಾಡ್ತಾ ಇದ್ರು. ನಾವು ಅದನ್ನ ಆಯುಕ್ತರಿಗೆ ಕೇಳ್ಕೊಂಡಿರೋದಿಲ್ಲ. ತಾವುಗಳು ಒಂದ್ಸಲಿ ಈ ಭಾಗದಲ್ಲಿ ಬಂದ್ರೆ, ಇದು ಬರಗಾಲ ಪ್ರದೇಶ, ಇದು ಬಾರ್ಡರ್, ಇದು ಆಂಧ್ರ ಪ್ರದೇಶ, ಕರ್ನಾಟಕ, ಈ ಭಾಗಕ್ಕೆ ಬಂದ್ರೆ ನೀವು ಇನ್ನ ಸ್ವಲ್ಪ ಹೆಚ್ಚಿಗೆ ಅನುದಾನಗಳು ಕೊಟ್ಟು ಈ ಐಟಿಐ ಕಾಲೇಜ್ ಎಲ್ಲ ಹೆಚ್ಚಿಗೆ ರೈತಾಪಿ ವರ್ಗದವರು, ಗ್ರಾಮೀಣ ಪ್ರದೇಶದ ಮಕ್ಕಳುಗಳು ಇಲ್ಲಿ ಕಲಿತಾ ಇರ್ತಾರೆ. ಇವ್ರುಗಳಿಗೆ ಇನ್ನ ನೀವು ಹೆಚ್ಚಿಗೆ ಉತ್ತೇಜನ ಕೊಡಕ್ಕಾಗ್ತದೆ ಅಂತ ಹೇಳಿ ಯಾವುದು ನಿಮ್ಮೂರದು ನೀವು ಒಮ್ಮೆ ಭೇಟಿ ಕೊಟ್ಟು ನಮಗೊಂದು ವರದಿ ಕೊಡಿ. ಆ ಸಂಸ್ಥೆಗಳಲ್ಲಿ 2 ತಾಲೂಕುಗಳು ಕಾಲೇಜುಗಳಿಗೆ ಏನು ಅವಶ್ಯಕತೆ ಇದೆ, ಅಲ್ಲಿ ಇರತಕ್ಕಂಥ ಸ್ಟಾಫ್ ಫ್ಯಾಕಲ್ಟಿ ಮೆಂಬರ್ಸ್ಗಳು ಏನಾದ್ರೂ ಅವಶ್ಯಕತೆ ಇದೆಯಾ, ಅಥವಾ ತಂತ್ರಜ್ಞಾನದ ಏನಾದ್ರು ಮಷಿನರೀಸ್ ಏನಾದ್ರು ಅವಶ್ಯಕತೆಗಳಿದಾವ, ಅಥವಾ ಫಂಡಿಂಗ್ ಏನಾದ್ರು ಬೇಕಾ, ಟ್ರೈನರ್ಸ್ ಏನಾದ್ರು ರಿಕ್ವೈರ್ಮೆಂಟ್ ಇದೆಯಾ, ಒಂದು ಸಣ್ಣದಾದಂತ ಒಂದು ಟಿಪ್ಪಣಿ ಕೊಟ್ರೆ ಅದ್ರ ಮೇಲೆ ನಾನು ಪ್ರಾಮಾಣಿಕವಾಗಿ ಇದನ್ನ ಕಾರ್ಯರೂಪಕ್ಕೆ ತರ್ತೀನಿ ಅಂತ ಅವ್ರು ವಾಗ್ದಾನ ಕೊಟ್ಟ ಮೇಲೆ ಇವತ್ತಿಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇದು ನಿಮ್ಮಗಳ ಶ್ರೇಯೋಭಿವೃದ್ಧಿಗೆ ಸರ್ಕಾರದ ವತಿಯಿಂದ
ಅದರಲ್ಲೂ ಇಲಾಖೆ ವತಿಯಿಂದ ಆಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಉದ್ಯೋಗ ಮತ್ತು ತರಬೇತಿ ಇಲಾಖೆ ಆಯುಕ್ತರ ಪರವಾಗಿ ಶುಭ ಕಾಮನೆಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ.